ನಾವು ಯಾವುದೇ ಧರ್ಮವನ್ನ ಆಧರಿಸಿ ಪಕ್ಷವನ್ನ ಕಟ್ಟಿಲ್ಲ. ಪಕ್ಷವನ್ನ ಹುಟ್ಟು ಹಾಕಿದವರು ಮುಸಲ್ಮಾನ ಆಗಿರಬಹುದು, ಆದರೆ ನಮ್ಮ ಪಕ್ಷದಲ್ಲಿ ಕ್ರೈಸ್ತರು, ಹಿಂದುಳಿದವರು ಕೂಡ ಇದ್ದಾರೆ. ಈ ದೇಶ ಅನ್ನೋದು ಪ್ರಜಾಪ್ರಭುತ್ವ ದೇಶವಾಗಿರಬೇಕು ಎನ್ನುವ ನಿಟ್ಟಿನಲ್ಲಿ ಪಕ್ಷವನ್ನ ಕಟ್ಟಲಾಗಿದೆ. ದೇಶದ ಹಿಂದುಳಿದವರಿಗಾಗಿ, ಅಲ್ಪಸಂಖ್ಯಾತರಿಗಾಗಿ ಪಕ್ಷ ಕೆಲಸ ಮಾಡ್ತಾ ಇದೆ ಅಂತ ಎಸ್ಡಿಪಿಐ ಪಕ್ಷದ ರಾಜ್ಯ ಸಮಿತಿ ಸದಸ್ಯ ಅತ್ತಾವುಲ್ಲಾ ಜೋಕಟ್ಟೆ ಹೇಳಿಕೆಯನ್ನು ನೀಡಿದ್ದಾರೆ. ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು, ಶಾಸಕ ರಘುಪತಿ ಭಟ್ ಅವರು ನಮ್ಮ ಮೇಲೆ ಮಾಡಿದ ಆರೋಪ ನಿರಾಧಾರವಾಗಿತ್ತು. ಕುಂದಾಪುರದಲ್ಲಿ ಮಾರಕಾಸ್ತ್ರ ಪತ್ತೆ ಬಗ್ಗೆ ನಮಗೆ ಯಾವುದೇ ಮಾಹಿತಿ ಇಲ್ಲ. ಇದುವರೆಗೂ ಕೇಸರಿಯವರ ಸಮಸ್ಯೆಗಳು ಮಾತ್ರ ಬೆಳಕಿಗೆ ಬಂದಿದೆ. ಶಾಲೆಯ ಪ್ರಾರಂಭದಿಂದಲೇ ಹಿಜಾಬ್ ಧರಿಸಿ ವಿದ್ಯಾರ್ಥಿನಿಯರು ಹೋಗ್ತಾ ಇದ್ರು. ಶಾಲೆಯ ಕೊನೆಯ ದಿನಗಳಲ್ಲಿ ಪರೀಕ್ಷೆ ಬರಿತಾ ಇರುವಾಗ ಕೇಸರಿ ಧರಿಸಿ ಸಮಸ್ಯೆ ಸೃಷ್ಟಿ ಮಾಡಿದವರು ಯಾರು ಅಂತ ಪ್ರಶ್ನಿಸಿದ್ರು. ಅಲ್ಲದೆ ಇದು ರಘುಪತಿ ಭಟ್ ಸಂಘ ಪರಿವಾರದವರು ಮಾಡುವ ಷಡ್ಯಂತ್ರ. ಇದರ ಬಗ್ಗೆ ತನಿಖೆಯಾಗಬೇಕು. ಮುಂದೆ ಬರುವಂತಹ ಚುನಾವಣೆಯನ್ನ ಗಮನದಲ್ಲಿರಿಸಿ ಈ ಪ್ರಕರಣ ಸೃಷ್ಟಿ ಮಾಡಲಾಗಿದೆ ಅಂತ ಅತ್ತಾವುಲ್ಲಾ ಹೇಳಿಕೆ ನೀಡಿದ್ದಾರೆ. ಧರ್ಮಾಧಾರಿತವಾಗಿ ನಾವು ಪಕ್ಷವನ್ನು ಸ್ಥಾಪನೆ ಮಾಡಿಲ್ಲ. ಈ ಪಕ್ಷವನ್ನು ಹುಟ್ಟು ಹಾಕಿರುವಂಥದ್ದು ಮುಸಲ್ಮಾನರಾಗಿರ್ಬೋದು. ಆದರೆ ಈ ಪಕ್ಷದಲ್ಲಿ ಈಗ ಸದ್ಯದ ಮಟ್ಟಿಗೆ ಈ ಪಕ್ಷದಲ್ಲಿ ಕ್ರೈಸ್ತ ಸಮುದಾಯದವರಿದ್ದಾರೆ, ಹಿಂದುಳಿದ ವರ್ಗದವರಿದ್ದಾರೆ, ದಲಿತರಿದ್ದಾರೆ. ಈ ದೇಶದ ಎಲ್ಲ ಪ್ರಜೆಗಳು ಕೂಡ, ಸಿಖ್ಖರು ಕೂಡ ಈ ಒಂದು ಪಕ್ಷದಲ್ಲಿ ಇದ್ದಾರೆ. ಆದ್ದರಿಂದ ಯಾವುದೇ ಒಂದು ಧರ್ಮಕ್ಕೆ ಸೀಮಿತವಾಗಿ ನಮ್ಮ ಪಕ್ಷವನ್ನು ನಾವು ಕಟ್ಟಿಲ್ಲ. ಈ ದೇಶದ ಜಾತ್ಯತೀತವಾಗಿ ಉಳಿಬೇಕು, ಈ ದೇಶ ಪ್ರಜಾಪ್ರಭುತ್ವವಾಗಿ ಉಳಿಬೇಕೆಂಬ ದೃಷ್ಟಿಕೋನದೊಂದಿಗೆ ನಾವು ಪಕ್ಷವನ್ನು ಕಟ್ಟಿದ್ದೇವೆ. ಪ್ರಜಾಪ್ರಭುತ್ವ ನೆಲೆಯಲ್ಲಿ ನಾವು ಪಕ್ಷದಲ್ಲಿ ಇಲ್ಲಿ ರಾಜಕೀಯವಾಗಿ ನಾವು ಇಲ್ಲಿ ಸ್ಪರ್ಧೆ ಮಾಡ್ತಾ ಇದ್ದೇವೆ. ಈ ದೇಶದ ಹಿಂದುಳಿದ ವರ್ಗದವರಿಗಾಗಿ, ಈ ದೇಶದ ಅಲ್ಪಸಂಖ್ಯಾತ ವರ್ಗದವರಿಗಾಗಿ, ಅವರ ಅಭಿವೃದ್ಧಿಗಾಗಿ ನಾವು ಹೋರಾಟವನ್ನು ಮಾಡ್ತೇವೆ, ಕೆಲಸ ಕಾರ್ಯ ಮಾಡ್ತಾ ಇದ್ದೇವೆ. ಇನ್ನು ರಘುಪತಿ ಭಟ್ ಅವರು ನಮ್ಮ ಬಗ್ಗೆ ಮಾಡಿರುವಂಥ ಆರೋಪಗಳು ಅದು ನಿರಾಧಾರವಾಗಿರುವಂಥ ಆರೋಪಗಳು. ಶಾಲಾ ಕೊನೆಯ ದಿನಗಳ ಹತ್ತಿರ ಬರುವಂಥ ಸಂದರ್ಭದಲ್ಲಿ, ಪರೀಕ್ಷಾ ಹತ್ತಿರ ಬರುವಂಥ ಸಂದರ್ಭದಲ್ಲಿ ಕೇಸರಿನ ಹಾಕಿಕೊಂಡು ಇಲ್ಲಿ ಸಮಸ್ಯೆಯನ್ನು ಸೃಷ್ಟಿಸಿದವರು ಯಾರು, ಇವರಿಗೆ ಕುಮ್ಮಕ್ಕು ನೀಡಿದವರು ಯಾರು, ಇಲ್ಲಿ ಇದು ತನಿಖೆ ಆಗಬೇಕು. ರಘುಪತಿ ಭಟ್ ಅಂತ ಅವರು ಇದು ಸಂಘ ಪರಿವಾರದವರು ಏನು ಮಾಡಿದ್ದಾರೆ ಅಂದರೆ ಕುಮ್ಮಕ್ಕು ಕೊಟ್ಟಿದ್ದಾರೆ. ಇಲ್ಲಿ ವಿದ್ಯಾರ್ಥಿಗಳಿಗೆ ಪರಸ್ಪರ ಅನ್ಯೋನ್ಯತೆಯಿಂದ, ಪ್ರೀತಿಯಿಂದ ಜೀವಿಸುತ್ತಿದ್ದಂತಹ, ಪರಸ್ಪರ ತರಗತಿಯಲ್ಲಿ ಒಂದು ಬೆಂಚಲ್ಲಿ ಕೂತ್ಕೊಂಡಿದ್ದ ವಿದ್ಯಾರ್ಥಿಗಳಲ್ಲಿ ಪರಸ್ಪರ ಅಪನಂಬಿಕೆ ವಾತಾವರಣ ಸೃಷ್ಟಿಸಿದವರು ಯಾರು? ಇದು ರಘುಪತಿ ಭಟ್ರವರು, ಇದು ಸಂಘ ಪರಿವಾರದವರು ಮಾಡಿದಂಥ ಒಂದು ಷಡ್ಯಂತ್ರ. ಯಾಕೆ ಮಾಡಿದ್ದಾರೆ ಅಂತ ಕೇಳಿದರೆ, ಮುಂದೆ ಬರುವಂತಹ ಚುನಾವಣೆ, ವಿಧಾನಸಭಾ ಚುನಾವಣೆ ಹತ್ತಿರ ಬರ್ತಾ ಇದೆ, ಅದಕ್ಕೆ ಪೂರ್ವ ತಯಾರಿ ಮಾಡುವಂಥ ಒಂದು ಷಡ್ಯಂತ್ರ